ನಮ್ಮ ಜಿಲ್ಲೆಯ ಒಬ್ಬರಿಗೆ ಕಾಲರಾ ಸೋಂಕು ಪತ್ತೆಯಾಗಿರೋದ್ರಿಂದ ಜಿಲ್ಲಾದ ಆರೋಗ್ಯಾಧಿಕಾರಿಗಳ ಸಭೆಯನ್ನು ಕರೆದಿದ್ದರು. ಅಲ್ಲಿ ಇದರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಒಂದು ಹೋಟೆಲಲ್ಲಿ ಊಟ ಮಾಡಿದವರಿಗೆ ಇದು ಸೋಂಕಿನ ಮೂಲ ಬಂದಿದೆ. ಬೆಳಿಗ್ಗೆ ಮಾಡಿದ್ದನ್ನು ಸಂಜೆಯವರು ಇಟ್ಕೊಂಡು ಕೊಡೋದು ಎಷ್ಟು ಸೂಕ್ತ, ಅದನ್ನು ಕೊಡದೇ ಇದ್ದರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಮಾಹಿತಿಯನ್ನು ಕೊಡಲಾಗಿದೆ. ಊಟ ಅಥವಾ ತಿಂಡಿ ತಿಂದ ನಂತರ ಗ್ರಾಹಕರಲ್ಲಿ ಶುದ್ಧವಾದ ತಟ್ಟೆಗಳನ್ನು ಕೊಡಬೇಕಾಗಿರೋದ್ರಿಂದ ತಟ್ಟೆಗಳು ಅಥವಾ ಇತರೆ ಎಲ್ಲ ಪಾತ್ರೆಗಳನ್ನು ಶುದ್ಧವಾದ ಬಿಸಿ ನೀರಲ್ಲಿ ತೊಳೆದು ಆನಂತರ ಗ್ರಾಹಕರಿಗೆ ಅದನ್ನು ಕೊಡೋದಕ್ಕೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ. ಬೇಯಿಸದೇ ಇರುವ ಆಹಾರವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಕಲುಷಿತ ಆಹಾರ ಸೇವನೆಯಿಂದ ಸೋಂಕಿತ ವ್ಯಕ್ತಿಯ ಮಲ ಆಹಾರ ಪದಾರ್ಥಗಳಲ್ಲಿ ಅಥವಾ ಕುಡಿಯೋ ನೀರುಗಳಲ್ಲಿ ಅಥವಾ ಪಾನೀಯಗಳಲ್ಲಿ ಅದು ಕಲುಷಿತಗೊಂಡರೆ, ಕಲಬೆರಕೆಯ ಕಲುಷಿತ ಆದರೆ ಅದನ್ನು ಆರೋಗ್ಯವಂತರು ಸೇವಿಸಿದರೆ ಈ ರೋಗ ಹರಡುತ್ತೆ. ಕೇವಲ 2 ಅಥವಾ 3 ಅಥವಾ 4 ಬಾರಿ ಭೇದಿ ಆದರೆ ವ್ಯಕ್ತಿ ಸಂಪೂರ್ಣ ನಿತ್ರಣನಾಗಿ ನಿರ್ಜಲೀಕರಣದಿಂದ ವ್ಯಕ್ತಿ ಸಾವನ್ನಪ್ಪುವ ಸಾಧ್ಯತೆ ಇರುತ್ತೆ. ಅಷ್ಟೊಂದು ತೀವ್ರತರವಾದ ಸೋಂಕಿಗೆ ಒಳಗಾಗ್ತಾರೆ. ಉತ್ತರ ಕನ್ನಡ, ಉಡುಪಿ ಜಿಲ್ಲೆ ಹಾಗೂ ನಮ್ಮ ಜಿಲ್ಲೆಯ ಒಬ್ಬರಿಗೆ ಕಾಲರಾ ಸೋಂಕು ಪತ್ತೆಯಾಗಿರೋದ್ರಿಂದ ಮೊನ್ನೆ ಮಾನ್ಯ ಆಯುಕ್ತರು ಜಿಲ್ಲಾದ ಆರೋಗ್ಯಾಧಿಕಾರಿಗಳ ಸಭೆಯನ್ನು ಕರೆದಿದ್ದರು. ಅಲ್ಲಿ ಇದರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಒಂದಷ್ಟು ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡೋದು ಸೂಕ್ತ ಆಗ್ಬೋದು ಅಂತ ಹೇಳಿ ನಾವು ಈ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ. ನಮ್ಮ ಮೂಡಬಿದಿರೆ ತಾಲೂಕಿನ ನೆಲ್ಲಿಕಾರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬರಿಗೆ ಕಾಲರಾ ಸೋಂಕಿರೋದು ದೃಢಪಟ್ಟಿದ್ದು, ಇದರ ಜೊತೆಗೆ ನೆಲ್ಲಿಕಾರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪಕ್ಕದಲ್ಲಿ ಈದು ಅಂತ ಹೇಳಿಬಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇದು ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆಗೆ ಸೇರುತ್ತೆ. ಹಾಗೂ ಇಲ್ಲಿ ಕೆಲವು ಮಂದಿಗೆ ಸೋಂಕಿರೋದು ಪತ್ತೆಯಾಗಿದೆ. ಇದರಲ್ಲಿ ಹೊಸಮಾರು ಅನ್ನೋ ಒಂದು ಸ್ಥಳದಲ್ಲಿ ಒಂದು ಹೋಟೆಲಲ್ಲಿ ಊಟ ಮಾಡಿದವರಿಗೆ ಇದು ಸೋಂಕಿನ ಮೂಲ ಬಂದಿದೆ. ಗೋವಾದಿಂದ ಕೂಡ ಹೋಗಿ ಬಂದವರು ಕೂಡ ಸೋಂಕಿದೆ ಅಂತ ಹೇಳಿ ಅನುಮಾನವನ್ನು ವ್ಯಕ್ತಪಡಿಸಲಾಗಿದ್ದು, ಹಾಗೂ ಇಲ್ಲಿ ಕೂಡ ಉಡುಪಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅವರ ಇಡೀ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಂಡ ಅದನ್ನು ತನಿಖೆಯನ್ನು ನಡೆಸಿ ಸೂಕ್ತ ಕ್ರಮ ಕೈಗೊಂಡು ಎಲ್ಲೂ ಸೋಂಕು ಹರಡದ ರೀತಿ ಕ್ರಮವನ್ನು ಕೈಗೊಂಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ಈಗಾಗಲೇ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದೀವಿ. ಹಾಗೂ ನಿನ್ನೆ ನಾವು ಮತ್ತು ನಮ್ಮ ಸರ್ವೇಕ್ಷಣಾಧಿಕಾರಿಗಳು ಮತ್ತು ತಂಡ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರೋ ಹೋಟೆಲ್ಗಳ ಮಾಲೀಕರ ಸಂಘದ ಪದಾಧಿಕಾರಿಗಳನ್ನು ಕರೆದು ಅವರಿಗೆ ಈ ಸೋಂಕಿನ ಬಗ್ಗೆ ಅರಿವನ್ನು ಮೂಡಿಸಿದ್ವಿ ಮತ್ತು ಏನು ಕ್ರಮ ಕೈಗೊಳ್ಳಬೇಕು, ಹೋಟ್ಲಲ್ಲಿ ಶುದ್ಧವಾದ ಕುಡಿಯೋ ನೀರನ್ನು ಕೊಡುವಂಥದ್ದು ಇರ್ಬೋದು, ಬಿಸಿ ನೀರನ್ನು ಕೊಡುವಂಥದ್ದು ಇರ್ಬೋದು, ಬಿಸಿಯಾದ ಆಹಾರವನ್ನು ಗ್ರಾಹಕರಿಗೆ ಕೊಡುವಂಥದ್ದು ಇರ್ಬೋದು, ಹಾಗೂ ಆಹಾರ ಬೆಳಿಗ್ಗೆ ಮಾಡಿದ್ದನ್ನು ಸಂಜೆಯವರು ಇಟ್ಕೊಂಡು ಕೊಡೋದು ಎಷ್ಟು ಸೂಕ್ತ, ಅದನ್ನು ಕೊಡದೇ ಇದ್ದರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಮಾಹಿತಿಯನ್ನು ಕೊಡಲಾಗಿದೆ. ಆಹಾರ ಪದಾರ್ಥಗಳನ್ನು ಹೇಗೆ ಇಟ್ಕೊಳ್ಬೇಕು, ತರಕಾರಿಗಳು ಮತ್ತು ಇತರೆ ಆಹಾರ ಸಾಮಗ್ರಿಗಳನ್ನು ಹೇಗೆ ನಿರ್ವಹಿಸಬೇಕು ಅಂತ ಕೂಡ ಮಾಹಿತಿಯನ್ನು ಕೊಡಲಾಗಿದೆ. ಇದರ ಜೊತೆಗೆ ಪ್ರಮುಖವಾಗಿ ಊಟ ಅಥವಾ ತಿಂಡಿ ತಿಂದ ನಂತರ ಗ್ರಾಹಕರಲ್ಲಿ ಶುದ್ಧವಾದ ತಟ್ಟೆಗಳನ್ನು ಕೊಡಬೇಕಾಗಿರೋದ್ರಿಂದ ತಟ್ಟೆಗಳು ಅಥವಾ ಇತರೆ ಎಲ್ಲ ಪಾತ್ರೆಗಳನ್ನು ಶುದ್ಧವಾದ ಬಿಸಿ ನೀರಲ್ಲಿ ತೊಳೆದು ಆನಂತರ ಗ್ರಾಹಕರಿಗೆ ಅದನ್ನು ಕೊಡೋದಕ್ಕೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ. ಇದರ ಜೊತೆಗೆ ನಾವು ಆಹಾರ ಪದಾರ್ಥಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರು ಕೂಡ ತಮ್ಮ ಹಕ್ಕನ್ನು ಕೇಳಿ ಪಡೆಯಬೇಕು ಅಂತ ಹೇಳಿ ಕೂಡ ಅವರಿಗೆ ಮಾಹಿತಿಯನ್ನು ಕೂಡ ನಿನ್ನೆ ಕೊಡಲಾಗಿದೆ. ಮೊನ್ನೆ ಬೆಳಿಗ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಗಳೂರು ಇವರ ಒಂದು ಟಾಸ್ಕ್ ಫೋರ್ಸ್ ಸಭೆ ಆಗುತ್ತೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರವನ್ನು ನಮ್ಮ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದು ಮಾಹಿತಿಯನ್ನು ಪಂಚಾಯತ್ ರಾಜ್ ಇಲಾಖೆ ಮತ್ತು ಇತರ ಎಲ್ಲ ಇಲಾಖೆಗಳು ಯಾವ ಒಳಗೊಂಡಿರ್ತೋ ಅವರಿಗೆ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ನಾನು ಈ ಮೂಲಕ ಎಲ್ಲ ಗ್ರಾಹಕರಲ್ಲಿ ಮತ್ತು ಮಂಗಳೂರಿನ ಮಹಾಜನತೆಯಲ್ಲಿ ವಿನಂತಿ ಮಾಡೋದೇನಂತಂದರೆ, ಬೇಸಿಗೆ ಬರುವ ಸಂದರ್ಭ ಇರೋದರಿಂದ ಶುದ್ಧ ನೀರನ್ನು ತಾವು ಬಳಸಿ, ಹೋಟೆಲಲ್ಲಿ ಶುದ್ಧ ಕುಡಿಯೋ ನೀರನ್ನು ಗ್ರಾಹಕರಿಗೆ ತಾವು ಪೂರೈಸಿ, ಹಾಗೂ ಬೇಯಿಸದೇ ಇರುವ ಆಹಾರವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಉದಾಹರಣೆಗೆ ಈಗ ಇರ್ಬೋದು, ಅಥವಾ ಕೋಸಂಬರಿ ಇರ್ಬೋದು, ಅಥವಾ ಫ್ರೂಟ್ ಸಲಾಡ್ಗಳಿರ್ಬೋದು,
ಅಥವಾ ಊಟದ ನಂತರ ಬೀಡ ಕೊಡೋ ಅಭ್ಯಾಸಗಳಿರುತ್ತೆ. ಇವುಗಳೆಲ್ಲನೂ ಎಷ್ಟು ಪರಿಶುದ್ಧವಾಗಿ ಕೊಡ್ತೇವೆ ಅಷ್ಟು ಒಳ್ಳೆಯದು. ಒಂದು ವೇಳೆ ಸ್ವಲ್ಪ ಕಲುಷಿತ ಆದರೂ ಕೂಡ ಇದು ಇತರೆ ವಾಂತಿ ಅಥವಾ ಬೇದಿ ಪ್ರಕರಣಕ್ಕೆ ತಿರುಗುವ ಸಾಧ್ಯತೆ ಇರುತ್ತೆ. ಇಷ್ಟು ನನ್ನ ಕಡೆಯಿಂದ ಮಾಹಿತಿ. ಇದರ ಜೊತೆಗೆ ನಾವು ವಿವಿಧ ಇಲಾಖೆಗಳಿಗೆ ವಿಶೇಷವಾಗಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಶುದ್ಧ ಕುಡಿಯುವ ನೀರು ಪೂರೈಸುವ ದೃಷ್ಟಿಯಿಂದ ಪ್ರತಿ 3 ತಿಂಗಳಿಗೊಮ್ಮೆ ಅವರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ತೊಟ್ಟಿಗಳನ್ನು ಅಥವಾ ಟ್ಯಾಂಕ್ಗಳಂತ ಏನು ಹೇಳ್ತೀವಿ ತೊಳಿಬೇಕು, ಹಾಗೂ ಕ್ಲೋರಿನೇಷನನ್ನು ಮಾಡಿಸ್ಬೇಕು. ಅಗತ್ಯ ಬಿದ್ದಲ್ಲಿ ಸೂಪರ್ ಕ್ಲೋರಿನೇಷನ್ ಅಂತ ಕೂಡ ಮಾಡಬೇಕಾಗತ್ತೆ. ಅದನ್ನು ಸಂಪೂರ್ಣ ವಿವರವನ್ನು ನಮ್ಮ ಇಲಾಖೆಯಿಂದ ನಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಹಾಗೂ ವೈದ್ಯಾಧಿಕಾರಿಗಳು ತಿಳಿಸ್ಕೊಡ್ತಾರೆ. ಇಷ್ಟು ಕಾಲರ ಬಗ್ಗೆ ಒಂದು 2 ಮಾತಲ್ಲಿ ಹೇಳಬಹುದು. ಇದು ಒಂದು ವಿಬ್ರಿಯೋ ಕಾಲರೆ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಕಲುಷಿತ ಆಹಾರ ಸೇವನೆಯಿಂದ ಸೋಂಕಿತ ವ್ಯಕ್ತಿಯ ಮಲ ಆಹಾರ ಪದಾರ್ಥಗಳಲ್ಲಿ ಅಥವಾ ಕುಡಿಯೋ ನೀರುಗಳಲ್ಲಿ ಅಥವಾ ಪಾನೀಯಗಳಲ್ಲಿ ಅದು ಕಲುಷಿತಗೊಂಡರೆ, ಕಲಬೆರಕೆಯ ಕಲುಷಿತ ಆದರೆ ಅದನ್ನು ಆರೋಗ್ಯವಂತರು ಸೇವಿಸಿದರೆ ಈ ರೋಗ ಹರಡುತ್ತೆ. ರೋಗ ಲಕ್ಷಣ ತುಂಬ ವಾಂತಿ ಆಗ್ಬೋದು ಅಥವಾ ತುಂಬ ಬೇದಿ ಆಗ್ಬೋದು. ಬೇದಿ ಹೇಗೆ ಅಂತ ಹೇಳಿದರೆ, ಕೇವಲ 2 ಅಥವಾ 3 ಅಥವಾ 4 ಬಾರಿ ಬೇದಿ ಆದರೆ ವ್ಯಕ್ತಿ ಸಂಪೂರ್ಣ ನಿತ್ರಣನಾಗಿ ನಿರ್ಜಲೀಕರಣದಿಂದ ವ್ಯಕ್ತಿ ಸಾವನ್ನಪ್ಪುವ ಸಾಧ್ಯತೆ ಇರುತ್ತೆ. ಅಷ್ಟೊಂದು ತೀವ್ರತರವಾದ ಸೋಂಕಿಗೆ ಒಳಗಾಗ್ತಾರೆ. ಹಾಗಾಗಿ ನನ್ನ ಕಡೆಯಿಂದ ಏನಪ್ಪ ಅಂದರೆ, ಇಡೀ ಇಲಾಖೆಯ ವತಿಯಿಂದ ದಯವಿಟ್ಟು ಯಾರು ಶುದ್ಧವಾದ ಕುಡಿಯುವ ನೀರನ್ನು ಬಳಸಿ, ಕುದಿಸಿ ಆರಿಸಿದ ನೀರನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಇನ್ನು 2 ವಿಷಯಗಳ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡೋದಿದೆ. ಒಂದು ಎಂಪಾಕ್ಸ್ ಅಥವಾ ಮಂಕಿ ಪಾಕ್ಸ್ ಹಾಗೂ ಇನ್ನೊಂದು ನಿಫಾ. ಇದ್ರ ಬಗ್ಗೆ ಡಾಕ್ಟರ್ ನವೀನ್ ಅವರು ಮಾಹಿತಿಯನ್ನು ಕೊಡ್ತಾರೆ. ನ್ಯಾಷನಲ್ ಲೆವೆಲಲ್ಲಿ ಅಲರ್ಟ್ ಆಗಿದೆ WHO ಅಲರ್ಟ್ ಪ್ರಕಾರ. ಸೊ ಇದನ್ನು ಪಬ್ಲಿಕ್ ಹೆಲ್ತ್ ಇಂಪಾರ್ಟೆಂಟ್ ಡಿಸೀಸ್ ಅಂತ ತಗೊಂಡಿದ್ದಾರೆ. ಮಂಕಿ ಪಾಕ್ಸ್ ಮತ್ತು ವೈರಸ್ಸಿಂದ ಹರಡೋ ಕಾಯಿಲೆ ಆಗಿದೆ. ಮಂಗನ ಕಾಯಿಲೆ ಬೇರೆ, ಮಂಕಿ ಪಾಕ್ಸ್ ಬೇರೆ. ಮಂಕಿ ಪಾಕ್ಸ್ ಮೊದಲಿಗೆ ರಿಸರ್ಚ್ ಮಾಡಲಿಕ್ಕಿಟ್ಟ ಮಂಗಗಳಲ್ಲಿ ಕಂಡು ಬಂದ ಹಿನ್ನೆಲೆಯಲ್ಲಿ ಮಂಕಿ ಪಾಕ್ಸ್ ಅನ್ನೋ ಹೆಸರು ಬಂದಿದೆ. ಅದಲ್ಲದೆ ಇದು ಉಳಿದ ಒಂದಷ್ಟು ಪ್ರಾಣಿಗಳಲ್ಲಿ ಕೂಡ ಕಂಡು ಬರ್ತದೆ. ಈ ಹಿಂದೆ ನಮ್ಮ ನಿರ್ಮೂಲನೆಗೊಂಡಂಥ ಸ್ಮಾಲ್ ಪಾಕ್ಸ್ ಅಥವಾ ಸಿಡುಬು ಅದನ್ನು ಹೋಲುವ ಒಂದು ರೋಗ ಆಗಿದೆ. ಇದರಲ್ಲಿ ಕೂಡ ದೊಡ್ಡ ದೊಡ್ಡ ಗಾತ್ರದ ಗುಳ್ಳೆಗಳು ಮೈಮೇಲೆ ಬಂದು ಈ ಗುಳ್ಳೆಗಳಲ್ಲಿ ನೀರು ತುಂಬಿ ನೀರುಗಳು ಒಡೆದು ಮತ್ತೆ ಅದು ಸ್ಕ್ಯಾಬ್ ಆಗಿ ಆ ನಂತರ ಒಣಗಿ ಹೋಗ್ತದೆ. ಸುಮಾರು ರೋಗ ಬಂದು 3 ದಿವಸದ ನಂತರ ರೋಗಾಣು ದೇಹ ಪ್ರವೇಶಿಸಿ 3 ದಿವಸದ ನಂತರ ರೋಗ ಲಕ್ಷಣ ಶುರುವಾದರೆ ಸುಮಾರು 21 ದಿವಸದವರೆಗೆ ರೋಗ ಲಕ್ಷಣ ಕಂಡುಬರ್ಬೋದು. ಮೊದಲ ಗುಳ್ಳೆ ಬರೋದಕ್ಕೆ 2-3 ದಿವಸದ ಹಿಡಿದು ಪೂರ್ತಿ ಗುಳ್ಳೆ ಬಂದು ನೀರು ತುಂಬಿ ಕೀವು ತುಂಬಿ ಅದು ಒಣಗಿ ಗುಣ ಆಗುವವರೆಗೂ ಆ ವ್ಯಕ್ತಿಯಿಂದ ಇನ್ನೊಬ್ಬನಿಗೆ ಸೋಂಕು ಹರಡುವ ಸಾಧ್ಯತೆ ಇರುವುದರಿಂದ ಈ ರೋಗ ಒಂದಷ್ಟು ತೀವ್ರವಾಗಿ ಹರಡುವ ಸಾಧ್ಯತೆ ಇರ್ತದೆ. ಹಾಗೂ ಈ ರೋಗದಲ್ಲಿ ಆತನ ಉಸಿರು, ಆತನ ಮೈಯಿಂದ ಹೊರಗಡೆ ಬರುವ ಆ ದ್ರವ ಅಂತ ಹೇಳಿದರೆ ವೆಸಿಕಲ್ ಅಂದರೆ ಆ ಗುಳ್ಳೆಗಳಿಂದ ಬರುವ ದ್ರವ ಇರ್ಬೋದು, ಮಲಮೂತ್ರ ಇರ್ಬೋದು, ಅಥವಾ ಆತನಲ್ಲಿ ಲೈಂಗಿಕ ಸಂಪರ್ಕ ಹೊಂದಿದಲ್ಲಿ ಆ ಮೂಲಕ ಕೂಡ ಹರಡುವ ಸಾಧ್ಯತೆ ಇರ್ತದೆ. ಆದರೆ ಇಲ್ಲಿ ಆಗ್ತದೆ 90% ಜನರು ಗುಣ ಆಗ್ತಾರೆ. ಈಗ ಕಂಡು ಬಂದ ವೇರಿಯಂಟಲ್ಲಿ 90% ಗುಣ ಹೊಂದು 10ರಷ್ಟು ಜನ ಸಾವನ್ನಪ್ಪುವ ಸಾಧ್ಯತೆ ಇರ್ತದೆ. ಈಗಾಗಲೇ 2 ಪ್ರಕರಣಗಳು ನಮ್ಮಲ್ಲಿ ಭಾರತ ದೇಶದಲ್ಲಿ ಪತ್ತೆಯಾಗಿದೆ. ನಮ್ಮ ಮಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ 2 ಪಾಯಿಂಟ್ ಆಫ್ ಎಂಟ್ರಿ ಇದೆ. ಒಂದು ಸೀ ಪೋರ್ಟ್ ಅಂದರೆ ಸಮುದ್ರದ ಮೂಲಕ ಪೋರ್ಟ್ ಅಲ್ಲಿ, ಇನ್ನೊಂದು ಏರ್ಪೋರ್ಟ್. ಈ 2 ಜಾಗದಲ್ಲಿ ಆಗಸ್ಟ್ 14ರಿಂದಲೇ ನಾವು ಸರ್ವಿಲೆನ್ಸನ್ನು ಶುರು ಮಾಡಿದ್ದೇವೆ. ಈವರೆಗೆ 2 ಜನ ಮಾತ್ರ ಸೋಂಕಿತ ದೇಶದಿಂದ ಬಂದಿರ್ತಾರೆ. ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟವರು ಆಗಿರುವುದಿಲ್ಲ. ಈಗ ಸದ್ಯಕ್ಕೆ ನಾವು ಕೇವಲ ಸ್ವಘೋಷಿತ ವಿಷಯವನ್ನು ಮಾತ್ರ ಪಡ್ಕೊಳ್ತಾ ಇದ್ದೇವೆ. ಅಂದರೆ ಪ್ಯಾಸಿವ್ ಸರ್ವಿಲೆನ್ಸ್ ಅಂತ ಅನ್ನುತ್ತೇವೆ. ಆ್ಯಕ್ಟಿವ್ ಸರ್ವಿಲೆನ್ಸನ್ನು ಇನ್ನೂ ಕೂಡ ಮಾಡಿರುವುದಿಲ್ಲ. ಸೊ ಮಂಕಿ ಪಾಕ್ಸ್ ಬಗ್ಗೆ ಜನರು ಹೆದರುವ ಅಗತ್ಯ ಇಲ್ಲ. ಇದರಲ್ಲಿ ಒಂದೇ ಒಂದು ತೊಂದರೆ ಅಂತ ಹೇಳಿದರೆ, ರೋಗ ಬಂದ ನಂತರ ರೋಗ ಗುಣಮುಖ ಆದ್ರೂ ರೋಗದ ಏನು ಗುಳ್ಳೆಗಳಿರ್ತದೆ, ಗುಳ್ಳೆಗಳ ಕಳೆಗಳು ಉಳಿಯುವ ಸಾಧ್ಯತೆ ಇರೋದರಿಂದ ಇದೊಂದು ಚೂರು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ 2 ರೀತಿಯಲ್ಲಿ ತೊಂದರೆ ಕೊಡುವ ಕಾಯಿಲೆ ಆಗಿದೆ.
ಸದ್ಯಕ್ಕೆ ನಮ್ಮಲ್ಲಿ ಕಾಯಿಲೆ ಇರುವುದಿಲ್ಲ. ಆದರೆ ಯಾರಾದರೂ ಈ ಲಕ್ಷಣಗಳು ಅಂದರೆ ಗುಳ್ಳೆಗಳು, ಜ್ವರ, ಮೈಕೈ ನೋವು ಮತ್ತು ಊತಗೊಂಡಿರುವ ದುಗ್ಧ ಗ್ರಂಥಿಗಳು ಅಂದರೆ ಲಿಂಫ್ ನೋಡ್ ಅಂತ ಹೇಳ್ತೀವಿ, ಇದಿದ್ದಲ್ಲಿ ಸಂಬಂಧ ಹಾಗೂ ಅವರು ಈ ಹೇಳಿದ ಸೌತ್ ಆಫ್ರಿಕನ್ ಕಂಟ್ರೀಸ್ ಅಂತ ಹೇಳ್ತೇವೆ ಅಲ್ಲಿಂದ ಟ್ರಾವೆಲ್ ಮಾಡಿದರೆ ಮಾತ್ರ, ಅಥವಾ ಈಗ ಮಂಗಳೂರು ಅಲ್ಲ, ನಮ್ಮ ಕೇರಳ ಮತ್ತು ಗುಜರಾತಲ್ಲಿ ಸೋಂಕಿತ ವ್ಯಕ್ತಿಗೆ ಸಂಪರ್ಕ ಹೊಂದಿದ್ದಲ್ಲಿ ಮಾತ್ರ ಅವರನ್ನು ಕಾಂಟ್ಯಾಕ್ಟ್ ಅಂತ ಪರಿಗಣಿಸ್ಬೋದು. ಒಂದು ಪ್ರಕರಣ ಕೇರಳದಲ್ಲಿ ಕಂಡುಬಂದಿದೆ. ನಿಫಾ ಈಗಾಗಲೇ ಕಳೆದ 4-5 ವರ್ಷಗಳಿಂದಲೂ ಒಂದೊಂದು 2 ಪ್ರಕರಣ ಬರ್ತಾ ಇತ್ತು. ಕಳೆದ ವರ್ಷ ಒಬ್ಬನಿಗೆ ಬಂದಿದ್ದು, ಒಂದು ವ್ಯಕ್ತಿಗೆ ತಗಲಿದ್ದು, ಆತನು ಸಾವನ್ನಪ್ಪಿರ್ತಾನೆ. ಈ ವರ್ಷವೂ ಒಬ್ಬರಿಗೆ ತಗಲಿದೆ, ಆದರೆ ಆತನು ಇನ್ನೂ ಕೂಡ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ತೊಂದರೆ ಇರುವುದಿಲ್ಲ. ಸೊ ನಿಫಾ ಮತ್ತು ಬಾವಲಿಗಳ ಮೂಲಕ ಅಥವಾ ಹಣ್ಣುಗಳನ್ನು ತಿನ್ನುವ ಬಾವಲಿ ಅಂತ ಇರ್ತದೆ, ಫ್ರೂಟ್ ಬ್ಯಾಟ್ಸ್ ಅಂತ ಹೇಳ್ತೇವೆ, ಅವುಗಳ ಮೂಲಕ ಜಾಸ್ತಿ ಹರಡ್ತದೆ. ಬಾವಲಿಯಿಂದ ಬಾವಲಿಗೆ ಹರಡ್ಬೋದು, ಬಾವಲಿಯಿಂದ ಪ್ರಾಣಿಗಳಿಗೆ ಹರಡ್ಬೋದು, ಪ್ರಾಣಿಗಳಿಂದ ಪ್ರಾಣಿಗಳಿಗೆ ಹರಡ್ಬೋದು, ಹಾಗೂ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡ್ಬೋದು, ಮನುಷ್ಯನಿಂದ ಮನುಷ್ಯನಿಗೆ ಕೂಡ ಹರಡ್ತದೆ. ಸೊ ಈ ಒಂದು ತುಂಬ ವ್ಯವಸ್ಥಿತವಾದ ಹರಡುವಿಕೆಯಿಂದ ಈ ರೋಗ ಒಂದಷ್ಟು ತೊಂದರೆಯನ್ನು ಕೊಡುವ ರೋಗ ಆಗಿದೆ. ಆದರೆ ಈ ರೋಗ ಹೆಚ್ಚಾಗಿ ಒಂದು ಜಾಗಕ್ಕೆ ಸೀಮಿತ ಆಗಿ ಹರಡುವ ಒಂದು ವ್ಯವಸ್ಥೆ ಇದು ಮೊದಲಿಂದ ಆ ರೀತಿ ಇದ್ದ ಕಾರಣ ಇದರ ಬಗ್ಗೆ ತುಂಬ ಗಾಬರಿ ಆಗುವ ಅಗತ್ಯ ಇರುವುದಿಲ್ಲ. ಆದರೆ ರೋಗ ತಗಲಿದರೆ ರೋಗದಿಂದ ಸಾವನ್ನಪ್ಪುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರ್ತದೆ. ನಿಫಾಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ರೋಗದ ಲಕ್ಷಣ ಅಂತ ಹೇಳಿದರೆ ಎನ್ಸೆಫಲೈಟಿಸ್ ಅಂದರೆ ಮೆದುಳಿನ ಊತಾಗಿ ಆತನಿಗೆ ಫಿಟ್ಸ್ ಅಥವಾ ಪ್ರಜ್ಞೆ ತಪ್ಪುವ ಸಾಧ್ಯತೆ ಇರ್ತದೆ. ಅಥವಾ ಕೆಲವೊಂದಷ್ಟು ಜನ ಮಾನಸಿಕವಾಗಿ ಗೊಂದಲ ಅಥವಾ ಮಾನಸಿಕ ರೋಗಿಯಂತೆ ಕೂಡ ವರ್ತಿಸುವ ಸಾಧ್ಯತೆ ಕೂಡ ಇರುತ್ತದೆ. ಅಂದರೆ ನಮ್ಮಲ್ಲಿ 2 ಜನ ಮಾತ್ರ ಆ ಸಂಬಂಧಪಟ್ಟ ಟ್ರಾನ್ಸಾಕ್ಟ್ ಆಗಿರೋದು. ಟೋಟಲಿ 24,646 ಜನ ಪ್ಯಾಸೆಂಜರ್ಸ್ ನಮ್ಮ ಏರ್ಪೋರ್ಟಲ್ಲಿ ಪಾಸಾಗಿ ಹೋಗಿದ್ದಾರೆ. ಬಟ್ ಅವರು ಯಾರೂ ಈ ದೇಶದಿಂದ ಟ್ರಾನ್ಸಿಟ್ ಆಗಿರುವುದಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.